ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರಗಳು, ದೇವರ ಪ್ರೀತಿಯೂ ಪವಿತ್ರಾತ್ಮರ ಅನ್ಯೋನ್ಯತೆಯೂ ನಿಮ್ಮೊಡನೆ ಇರಲಿ. ಬಾಲ ಯೇಸುವಿನಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನೊವೇನ ದಿನದ 4ನೇ ದಿನದಲ್ಲಿ ನಾವು ಇದ್ದೇವೆ. ಇವತ್ತಿನ ವಿಷಯ ಎಲ್ಲವನ್ನೂ ಪ್ರೀತಿಯಲ್ಲಿ ನಾವು ಮಾಡೋಣ. ಪ್ರೀತಿ ಇಲ್ಲದಿದ್ದರೆ ನಾನು ಶೂನ್ಯ ಎಂಬುದಾಗಿ ಸಂತ ಪೌಲರು ಕೊರಿಂಥರಿಗೆ ಬರೆದ ಪತ್ರದಲ್ಲಿ ಹೇಳುತ್ತಾರೆ. ಕ್ರಿಸ್ತ ಕಲಿಸಿದ್ದು, ತಿಳಿಸಿದ್ದು, ತೋರಿಸಿದ್ದು ಪ್ರೀತಿ. ನಮ್ಮ ಜೀವನದಲ್ಲಿ ಪ್ರೀತಿ ಇಲ್ಲದಿದ್ದರೆ ನಾವು ಇದ್ದರೂ ಇಲ್ಲದಂತೆ, ಗೆದ್ದರೂ ಏನೂ ಇಲ್ಲದಂತೆ, ಬರಿದು ಎಂಬುದಾಗಿ ಸಂತ ಪೌಲರ ಮಾತು. ಅನೇಕ ಬಾರಿ ಈ ಪ್ರೀತಿಯನ್ನು ಸ್ವಾರ್ಥಕ್ಕಾಗಿ ಬಳಸಿದ್ದೇವೆ. ನಿಸ್ವಾರ್ಥದಿಂದ ಪ್ರೀತಿಸಲು ತಪ್ಪಿ ಹೋಗಿದ್ದೇವೆ. ಇದಕ್ಕಾಗಿ ದೇವರಿಂದ ಕ್ಷಮೆಯನ್ನು ಯಾಚಿಸೋಣ ಮತ್ತು ಈ ಪವಿತ್ರ ರಹಸ್ಯದಲ್ಲಿ ಯೋಗ್ಯ ರೀತಿಯಲ್ಲಿ ಆಚರಿಸಲು ದೇವರ ಕೃಪಾವರಗಳನ್ನು ಬೇಡಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿ ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತರನ್ನು, ಸಹೋದರ ಸಹೋದರಿ ನಿಮ್ಮನ್ನು ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. Yeah.
ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ಜಗದ್ರಕ್ಷಕರ ಜನನವನ್ನು ತಾರೆಯ ಮಾರ್ಗದರ್ಶನದ ಮೂಲಕ ತಿಳಿಸಿದಿರಿ. ನಮ್ಮ ಮನಗಳಲ್ಲಿ ಈ ಅರಿವು ಇನ್ನೂ ಹೆಚ್ಚಾಗಿ ಪ್ರಕಟಿತವಾಗಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರಾಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಂತ ಪೌಲನು ಕೊರಿಂಥಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸುರ ನರರ ನುಡಿಗಳನ್ನ ನಾಡಬಲ್ಲೆನಾದರೂ ಪರಮ ಪ್ರೀತಿಯೊಂದನಗಿಲ್ಲದಿರಲು ನಾ ಕೇವಲ ಗಣಗಣಿಸುವ ಗಂಟೆ, ಜಣಜಣಿಸುವ ಜಾಗಟೆ. ಪ್ರವಾದನೆಯ ವರವೆನಗಿರಬಹುದು, ಇರಬಹುದು ನಿಗೂಢ ರಹಸ್ಯಗಳರಿವು, ಎಲ್ಲದರ ಪರಿಜ್ಞಾನ, ಪರ್ವತವನ್ನೇ ಕದಲಿಪ ವಿಶ್ವಾಸ. ಪ್ರೀತಿಯೊಂದಿಲ್ಲದಿದ್ದರೆ ನಾ ಶೂನ್ಯ ಸಮಾನ. ನನಗಿರುವುದೆಲ್ಲವನ್ನು ನಾ ದಾನ ಮಾಡೆ, ದೇಹವನ್ನೇ ಸಜೀವ ದಹಿಸಲು ನೀಡೆ. ನಾನಾಗಿರೆ ಪರಮ ಪ್ರೀತಿ ವಿಹೀನ, ಏನಿದು ಜೀವನ, ನನಗೇನದು ಪ್ರಯೋಜನ. ಸಹನೆ, ಸೈರಣೆ, ದಯೆ, ದಾಕ್ಷಿಣ್ಯ ಪ್ರೀತಿಯಲ್ಲಿವೆ. ಎಡೆಯೆಲ್ಲ ಅದರಲ್ಲಿ ಗರ್ವಕ್ಕೆ, ಮರ್ಮಕ್ಕೆ, ಮರೆತಕ್ಕೆ, ಮತ್ಸರಕ್ಕೆ, ಸಿಡುಕಿಗೆ, ಸೊಕ್ಕಿಗೆ, ಸ್ವಾರ್ಥಕ್ಕೆ, ಸೇಡುಗಳೆಣಕಿಗೆ. ನಲಿಯದು ಪ್ರೀತಿ ಅನೀತಿಯಲ್ಲಿ, ನಲಿಯದಿರುವುದು ಸತ್ಯದ ಜಯದಲ್ಲಿ. ನಂಬುವುದೆಲ್ಲವನ್ನು, ನಿರೀಕ್ಷಿಸುವುದೆಲ್ಲವನ್ನು, ಸಹಿಸಿಕೊಳ್ಳುವುದು ಸಮಸ್ತವನ್ನು. ಪ್ರೀತಿ ಎಂದೆಂದು ಅರಿಯದು ಸೋಲನ್ನು. ದೇವರ ವಾಕ್ಯವಿದು. ಸೇವೆ ಮಾಡಿ ಆತನಿಗೆ ಹಾಡುತ್ತಾ ಪಾಡುತ್ತಾ ಬನ್ನಿ ಆತನ ಸನ್ನಿಧಿಗೆ. ಭೂನಿವಾಸಿಗಳೇ ಜಯಘೋಷ ಮಾಡಿ ಪ್ರಭುವಿಗೆ. ಪ್ರಭುವೇ ದೇವರೆಂಬುದನ್ನು ಮರೆತು ಬಿಡಬೇಡಿ ನೀವು. ನಮ್ಮ ಸೃಷ್ಟಿಕರ್ತ ಆತನು, ಆತನವರು ನಾವು, ಆತನ ಜನ. ಆತನೇ ಮೇಯಿಸುವ ಕುರಿಗಳು ನಾವು. ನಿವಾಸಿಗಳೇ ಜಯಘೋಷ ಮಾಡಿ ಪ್ರಭುವಿಗೆ. ನಿವಾಸಿಗಳೇ ಜಯಘೋಷ
ಪ್ರವಾದಿಯೊಬ್ಬನು ನಮ್ಮಲ್ಲೇ ಉದಯಿಸಿದ್ದಾನೆ. ದೇವರು ತಮ್ಮ ಜನರನ್ನು ರಕ್ಷಿಸಲು ಬಂದಿದ್ದಾರೆ. ಪ್ರಭು ನಿಮ್ಮೊಡನೆ ಇರಲಿ. ಸಂತ ಯೋವಾನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಪ್ರಿಯ ಮಕ್ಕಳೇ, ಇನ್ನು ತುಸು ಕಾಲ ಮಾತ್ರ ನಾನು ನಿಮ್ಮೊಡನೆ ಇರುತ್ತೇನೆ. ಆಮೇಲೆ ನೀವು ನನ್ನನ್ನು ಹುಡುಕುವಿರಿ, ಆದರೆ ನಾನು ಹೋಗುವಲ್ಲಿ ನೀವು ಬರಲಾರಿರಿ ಎಂದು ನಾನು ಯಹೂದ್ಯರಿಗೆ ಹೇಳಿದಂತೆಯೇ ನಿಮಗೂ ಹೇಳುತ್ತೇನೆ. ನಿಮಗೊಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ನಾನು ನಿಮ್ಮನ್ನು ಪ್ರೀತಿಸಿದಂತೆಯೇ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ನಿಮ್ಮ ಈ ಪರಸ್ಪರ ಪ್ರೀತಿಯನ್ನು ಕಂಡು ನೀವು ನನ್ನ ಶಿಷ್ಯರೆಂದು ಜನರೆಲ್ಲರೂ ಅರಿತುಕೊಳ್ಳುವರು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಕ್ರಿಸ್ತೇಸುವಿನಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಇಂದಿನ ವಿಷಯ ನಾವು ಧ್ಯಾನ ಮಾಡುವಂಥದ್ದು, ನೀವು ಮಾಡುವುದೆಲ್ಲ ಪ್ರೀತಿಯಿಂದ ಮಾಡಿರಿ. ಇವತ್ತು ನಮ್ಮ ಸಮಾಜದಲ್ಲಿ ಪ್ರೀತಿ, ಪ್ರತ್ಯೇಕವಾಗಿ ಆಂಗ್ಲ ಭಾಷೆಯಲ್ಲಿ ನಾವು ಲವ್ ಅಂತ ಹೇಳ್ತೇವೆ, ಈ ಶಬ್ದದ ಉಪಯೋಗ ಮತ್ತು ದುರುಪಯೋಗ ಸಾಕಷ್ಟಿದೆ. ಪ್ರೀತಿ ಎಂಬುದು ಒಂದು ಗಂಭೀರ ವಿಷಯವನ್ನು ಕ್ಷುಲ್ಲಕ ವಿಷಯಗಳಿಗೂ ಅನ್ವಯಿಸುವ ಪರಿಸ್ಥಿತಿ ಇವತ್ತಿನ ಸಮಾಜದಲ್ಲಿ ನಾವು ನೋಡ್ತೇವೆ. ಪ್ರತ್ಯೇಕವಾಗಿ ಇಂಗ್ಲಿಷ್ ಭಾಷೆಯಲ್ಲಿ ಲವ್ ಎಂಬುದು ಅದಕ್ಕೆ ಒಂದು ಅರ್ಥ ಇಲ್ಲದ ಒಂದು ಶಬ್ದವಾಗಿ ಬಿಟ್ಟಿದೆ. ಒಬ್ಬ ಮನುಷ್ಯನ ಜೊತೆಗಾರಿ ಅಥವಾ ಹುಡುಗ ಅಥವಾ ಹುಡುಗಿ ಪ್ರೀತಿಸಿದಾಗ, ಅಥವಾ 25 ವರ್ಷ, 30 ವರ್ಷ, 40 ವರ್ಷ, 50 ವರ್ಷ ದಾಂಪತ್ಯ ಜೀವನವನ್ನು ನಡೆಸಿದ ಸಂಗಾತಿಗೂ ಕೂಡ ನಾವು ಹೇಳುವುದು ಐ ಲವ್ ಯು ಅಂತ. ಒಂದು ಸಂಬಂಧದ ವಿಶೇಷ ಗಂಭೀರತೆ ಇಲ್ಲಿ ಕಾಣ್ತೇವೆ. ಆದರೆ ಮನೆಯಲ್ಲಿ ನಾಯಿ ಉಂಟು, ನಾವು ಗೇಟ್ ತೆಗೆದು ಬರುವಾಗ ಬಾಲ ಅಲ್ಲಾಡಿಸಿ ಬರ್ತದೆ. ಅಂತ ಒಂದು ಸಣ್ಣ ನಾಯಿ ಮರಿಗೂ ಕೆಲವೊಮ್ಮೆ ಐ ಲವ್ ಮೈ ಟಾಮಿ ಅಂತ ಹೇಳ್ತಾರೆ ಕೆಲವು. ಮತ್ತೆ ಮಕ್ಕಳು ಅಥವಾ ನಾವು ಕೂಡ ಐಡಿಯಲ್ಗೆ ಹೋಗಿ ಒಂದು ದಿಲ್ ಖುಷ್ ತಿಂದರೆ, ಐಸ್ ಕ್ರೀಮ್ ಒಳ್ಳೆ ಇದ್ರೆ ಐ ಲವ್ ಐಡಿಯಲ್ ಐಸ್ ಕ್ರೀಮ್ ಅಂತ ಹೇಳ್ತೇವೆ. ನೋಡಿ, ಬಳಸುವ ಪದ ಒಂದೇ, ಅದೇ ಗಂಭೀರತೆ ಆ ಪದಕ್ಕೆ ನಾವು ಉಪಯೋಗಿಸುವುದಿಲ್ಲ. ಒಂದು ಮಾನವ ಸಂಬಂಧಗಳಿಗೆ ಉಪಯೋಗಿಸುವುದು ಲವ್, ಒಂದು ಪ್ರಾಣಿಗೂ ಅದೇ ಶಬ್ದ, ತಿನ್ನುವ ಒಂದು ವಸ್ತುಗೂ ಅದೇ ಶಬ್ದ. ಆದರೆ ಕನ್ನಡ ಭಾಷೆಯಲ್ಲಿ ಪ್ರೀತಿಗೆ ನಾನಾ ಶಬ್ದಗಳಿವೆ. ಪ್ರೀತಿ, ವಾತ್ಸಲ್ಯ, ಪ್ರೇಮ, ಮಮತೆ, ಹೀಗೆ ಅನೇಕ ಶಬ್ದಗಳಿವೆ. ಇದು ನಮ್ಮ ಶ್ರೀಮಂತ ಭಾಷೆಯ ಒಂದು ಲಕ್ಷಣವಾಗಿದೆ. ಆದರೆ ನಾವು ಕ್ರೈಸ್ತರು ಪ್ರೀತಿ ಅಂತ ಹೇಳುವಾಗ ಅದರ ವ್ಯಾಕರಣ ಹೇಗೆ ಮಾಡೋದು, ಅಥವಾ ಅದರ ವ್ಯಾಖ್ಯಾನ ನಾವು ಹೇಗೆ ಮಾಡೋದು? ನಮಗೆ ಕ್ರೈಸ್ತರಿಗೆ ಪ್ರೀತಿ ಎಂಬುದು ಅಥವಾ ಸಾಮಾನ್ಯ ಮನುಷ್ಯನಿಗೆ ಬಹಳ ಒಂದು ಗಂಭೀರದ ವಿಷಯ. ನಮ್ಮ ದೇವರೇ ಪ್ರೀತಿಯಾಗಿದ್ದಾರೆ. ಯೋಹಾನನು ಬರೆದ ಪ್ರಥಮ ಪತ್ರ ಅಧ್ಯಾಯ 4 7ನೇ ವಾಕ್ಯ, ದೇವರು ಪ್ರೀತಿ ಸ್ವರೂಪಿ, ಗಾಡ್ ಈಸ್ ಲವ್.
ಯಾರು ಪ್ರೀತಿಸುತ್ತಾರೆ ಅವರು ದೇವರ ಮಕ್ಕಳು, ಇಸ್ ಬಾರ್ನ್ ಆಫ್ ಗಾಡ್ ಎಂಬುದಾಗಿ ಯೋಹಾನ ಬರೆಯುತ್ತಾನೆ. ರೋಮನ್ನರಿಗೆ ಬರೆದ ಪತ್ರ 5ನೇ ಅಧ್ಯಾಯ 5ನೇ ವಾಕ್ಯ ಹೇಳುತ್ತದೆ, ಪವಿತ್ರಾತ್ಮರಿಂದ ನಿಮ್ಮ ಹೃದಯಗಳಿಗೆ ದೇವರ ಪ್ರೀತಿಯನ್ನು ಸುರಿಸಲಾಗಿದೆ. ಪವಿತ್ರಾತ್ಮರಿಂದ ನಿಮ್ಮ ಹೃದಯಗಳಿಗೆ ಪ್ರೀತಿಯನ್ನು ಸುರಿಸಲಾಗಿದೆ. ಬಾಯ್ ಫ್ರೆಂಡ್ ಇಂದಲ್ಲ, ಗರ್ಲ್ ಫ್ರೆಂಡ್ ಇಂದಲ್ಲ, ಆಕರ್ಷಣೆಯಿಂದಲ್ಲ, ಸ್ವಾರ್ಥದಿಂದಲ್ಲ, ದೇಹದ ಭಾವೋದ್ರೇಕಗಳಿಂದ ಪ್ರೀತಿಯನ್ನು ಸುರಿಸಲಿಲ್ಲ. ಪವಿತ್ರಾತ್ಮರ ಫಲವಾಗಿದೆ ಪ್ರೀತಿ. ದೇವರೇ ಪ್ರೀತಿಯಾಗಿದ್ದಾರೆ, ದೇವರೇ ಪ್ರೀತಿಯ ಉಗಮವಾಗಿದ್ದಾರೆ. ಅದಕ್ಕಾಗಿ ಪ್ರೀತಿ ಎಂಬುದು ದೇವರೇ ಆಗಿದ್ದಾರೆ, ಕ್ರಿಸ್ತನೇ ಆಗಿದ್ದಾರೆ. ಪ್ರೀತಿ ಏನೆಂಬುದು ಅಂತ ಅರಿಬೇಕಾದ್ರೆ ಶಿಲುಬೆಯನ್ನು ನೋಡಬೇಕು. ಅದೇ ಪ್ರೀತಿಯ ಒಂದು ಸಂಕೇತ. ಪ್ರಿಯರೇ, ಇವತ್ತಿನ ಶುಭ ಸಂದೇಶದಲ್ಲಿ ನಾವು ಕೇಳಿದೆವು, ನಾವು ನಿಮಗೆ ಒಂದು ಹೊಸ ಉಪದೇಶ ಅಥವಾ ಕಟ್ಟಳೆಯನ್ನು ನೀಡ್ತೇನೆ. ಹೊಸ ಅದೇನೆಂದರೆ, ನೀವು ಒಬ್ಬರನ್ನೊಬ್ಬರನ್ನು ಪ್ರೀತಿಸಿ, ಹೇಗೆ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ ಹಾಗೆ. ಹೇಗೆ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ಆಸ್ ಐ ಹ್ಯಾವ್ ಲವ್ಡ್ ಯು. ಇದನ್ನು ನಾವು ಅಂಡರ್ಲೈನ್ ಹಾಕಬೇಕು. ಇದನ್ನು ನಾವು ಬಹಳ ಮಹತ್ವದ್ದು. ನಾನು ನಿಮ್ಮನ್ನು ಪ್ರೀತಿಸಿದಂತೆ. ನಾವೆಲ್ಲರೂ ಪ್ರೀತಿಸ್ತೇವೆ. ಇಲ್ಲಿ ಯಾರು ಕ್ರೂರಿಗಳಿಲ್ಲ, ನರಭಕ್ಷಕರಿಲ್ಲ, ನಾವೆಲ್ಲರೂ ಪ್ರೀತಿಸ್ತೇವೆ. ಆದರೆ ಕ್ರಿಸ್ತನ ಹೊಸ ಕಟ್ಟಳೆ, ಹೊಸ ಆಜ್ಞೆ, ನಾನು ನಿಮ್ಮನ್ನು ಪ್ರೀತಿಸಿದಂತೆ, ಅದು ಸಾಧ್ಯವಾ? ನಮ್ಮ ಪ್ರೀತಿ ಅಪೂರ್ಣ. ಆದರೆ ಕ್ರಿಸ್ತನೊಂದಿಗೆ, ಕ್ರಿಸ್ತನ ಪ್ರೀತಿಯನ್ನು ಅನುಕರಿಸಿದಾಗ, ಕ್ರಿಸ್ತನ ಪ್ರೀತಿಯನ್ನು ನೋಡಿದಾಗ, ಕ್ರಿಸ್ತನ ಪ್ರೀತಿಯನ್ನು ಅನುಭವಿಸಿದಾಗ ನಮ್ಮ ಪ್ರೀತಿಯು ಸಂಪೂರ್ಣವಾಗುತ್ತದೆ. ಅದಕ್ಕಾಗಿ ಕ್ರಿಸ್ತನ ಪ್ರೀತಿ ಮತ್ತು ಮನುಷ್ಯನ ಪ್ರೀತಿ, ಅದರ ಹೊಂದಾಣಿಕೆಗಳನ್ನು, ವ್ಯತ್ಯಾಸಗಳನ್ನು ನಾವು ಸ್ವಲ್ಪ ಧ್ಯಾನಿಸಲು ಪ್ರಯತ್ನಿಸೋಣ. ಪ್ರಥಮವಾಗಿ ಮನುಷ್ಯನ ಪ್ರೀತಿ ಪ್ರವೃತ್ತಿಯ ಪ್ರೀತಿ, ಇನ್ಸ್ಟಿಂಕ್ಚುವಲ್ ಲವ್. ಪ್ರವೃತ್ತಿ, ಸ್ವಭಾವದ ಪ್ರೀತಿ, ಇದು ಹುಟ್ಟುವಾಗ ಬರ್ತದೆ. ಇದನ್ನು ನಮ್ಮ ಜನ್ಮದಿಂದಲೇ ನಾವು ಪಡೆಯುತ್ತೇವೆ. ಇದು ತಪ್ಪೇನಲ್ಲ. ಇದು ಪ್ರಾಣಿಗಳಲ್ಲಿಯೂ ಇವೆ. ಇದು ಪ್ರವೃತ್ತಿಯ ಪ್ರೀತಿ ಪ್ರಾಣಿಯಲ್ಲಿಯೂ ಇದೆ. ಒಂದು ಕೋಳಿ ತನ್ನ ಮರಿಗಳನ್ನು ಒಂದು ಹಾವು ಬಂದಾಗ ರಕ್ಷಿಸುತ್ತದೆ. ಒಂದು ವಿಷಕಾರಿ ಹಾವಿದ್ರೂ ಅದರೊಂದಿಗೆ ಹೋರಾಡ್ತದೆ, ಸೆಣಸಾಡ್ತದೆ. ಒಂದು ದನ ಕೂಡ ಒಂದು ಕರುವಿನನ್ನು ರಕ್ಷಿಸುತ್ತದೆ. ಅಂತಹ ಪ್ರೀತಿ, ಸ್ವರಕ್ಷಣೆಯ ಪ್ರೀತಿ ನಮ್ಮಲ್ಲೆಲ್ಲರಿದೆ, ಸೆಲ್ಫ್ ಡಿಫೆನ್ಸ್ ಲವ್. ಆದರೆ ಆ ಒಂದು ಕೋಳಿಗೆ ಇನ್ನೊಂದು ಕೋಳಿಯ ಮರಿಯನ್ನು ತಂದಿಟ್ಟರೆ ಅದು ಒಪ್ಪುವುದಿಲ್ಲ, ಅದನ್ನು ಕುಕ್ಕಿ ಸಾಯಿಸ್ತದೆ. ಹಾಗೆಯೇ ಒಂದು ದನಕ್ಕೆ ಇನ್ನೊಂದು ದನದ ಕರುವನ್ನು ತಂದಿಟ್ಟರೆ ಅದು ಒದಿತದೆ. ಅಂದರೆ ಪ್ರವೃತ್ತಿಯ ಪ್ರೀತಿಯಲ್ಲಿ ಸಾರ್ವತ್ರಿಕ ಪ್ರೀತಿ ಇಲ್ಲ, ಅದು ಸೀಮಿತ. ಹಾಗೆ ಮನುಷ್ಯನಲ್ಲಿ ಕೂಡ ಇಂಥ ಒಂದು ಪ್ರವೃತ್ತಿಯ ಪ್ರೀತಿ ಇದೆ. ಸ್ವಜನ ಪಕ್ಷಪಾತ ಅಂತ ಹೇಳ್ತೇವೆ. ನನ್ನ ರಕ್ತ ಸಂಬಂಧಿಗಳೊಂದಿಗೆ ನಮಗೆ ಒಂದು ಆಕರ್ಷಣೆ ಇದೆ, ಅವರಲ್ಲಿ ಪ್ರೀತಿ ಇದೆ. ನಮ್ಮ ಕುಟುಂಬ, ನಾನು ಎಂಬ ಅಹಂನ ಪ್ರೀತಿ, ಹೀಗೆ. ಆದರೆ ಇದರಿಂದ ಹೊರಗೆ ಬರುವುದೇ ದೈವ ಪ್ರೀತಿ. ಕ್ರಿಸ್ತ ತನ್ನ ಸ್ವಭಾವಕ್ಕೆ, ತನ್ನ ಪ್ರವೃತ್ತಿಗೆ ಅಂಟಿಕೊಳ್ಳಲಿಲ್ಲ. ದೇವರ ಶಬ್ದ ಮನುಷ್ಯರಾದರು ಅಂದ್ರೆ ಏನು? ತನ್ನ ಸ್ವಭಾವವನ್ನು ಬಿಟ್ಟು ಆತ ಮನುಷ್ಯರಾದ ನಮ್ಮಂತೆ ತನ್ನ ಮಹಿಮೆಯನ್ನು ಬಿಟ್ಟು ಎಲ್ಲಾ ಜನರನ್ನು ಪ್ರೀತಿಸಿದ. ಸಹಜ ಅಥವಾ ಪ್ರವೃತ್ತಿಯ ಪ್ರೀತಿಯಿಂದ ಹೊರಬರುವುದೇ ದೈವ ಪ್ರೀತಿ. ಭಾಷೆ, ಸಂಸ್ಕೃತಿ ಇದೆಲ್ಲ ಒಳ್ಳೆಯದು, ಆದರೆ ಅದಕ್ಕೆ ಅಂಟಿಕೊಂಡರೆ ನಮ್ಮ ಮನಸ್ಸು, ನಮ್ಮ ಮನೋಭಾವ ಸಂಕುಚಿತವಾಗುತ್ತದೆ. ಆದರೆ ಎಲ್ಲರನ್ನು ಪ್ರೀತಿಸುವುದು ಸಾರ್ವತ್ರಿಕ ಪ್ರೀತಿ, ಅದು ದೈವ ಪ್ರೀತಿ. ಎರಡನೆಯ ಪ್ರೀತಿ
ಲೆಕ್ಕಾಚಾರದ ಪ್ರೀತಿ. ಅನೇಕ ಬಾರಿ ನಾವು ಮನುಷ್ಯರು ಪ್ರೀತಿಸುವಾಗ ಎಲ್ಲದಕ್ಕೂ ಲೆಕ್ಕಾಚಾರ. ಇಷ್ಟು ಹೋದ್ರೆ ಎಷ್ಟು ಬರ್ತದ ಅಂತ, ಹೀಗೆ ಹೋದ್ರೆ ಹಾಗೆ ಬರಬೇಕು, ಇಲ್ಲಾದರೆ ನಾವು ಯಾರನ್ನು ಪ್ರೀತಿಸುವುದಿಲ್ಲ. ನನಗೇನು ಲಾಭ? ನಮ್ಮ ಸಂಬಂಧಗಳಲ್ಲಿಯೂ ಲೆಕ್ಕಾಚಾರ. ಅನೇಕ ಬಾರಿ ನಮ್ಮ ದಂಪತಿಗಳು ಅಥವಾ ಒಂದು ಹುಡುಗ ಹುಡುಗಿ ಮದುವೆ ಆಗುವಾಗ ಅವರ ಲೆಕ್ಕಾಚಾರಗಳೇನು? ನಿರೀಕ್ಷೆಗಳು, ಎಕ್ಸ್ಪೆಕ್ಟೇಷನ್ಸ್. ನನಗೆ ಆ ಹುಡುಗನಿಂದ ಅದು ಸಿಕ್ಬೇಕು, ಇದು ಸಿಕ್ಬೇಕು, ಅದು ಸಿಕ್ಕಿದು, ಈ ಹುಡುಗಿಯಿಂದ ಅದು ಸಿಕ್ಬೇಕು, ಇದು ಸಿಕ್ಬೇಕು, ಹೀಗೆ ಎಕ್ಸ್ಪೆಕ್ಟೇಷನ್, ಈ ನಿರೀಕ್ಷೆಗಳು ಮದುವೆ ಆಗ್ತವೆ, ಅವ್ರ ಮದುವೆ ಆಗಲ್ಲ. ಕೊನೆಗೆ ಎಕ್ಸ್ಪೆಕ್ಟೇಷನ್ ಲೀಡ್ಸ್ ಟು ಡಿಸಪಾಯಿಂಟ್ಮೆಂಟ್. ಈ ನಿರೀಕ್ಷೆಗಳು ಮನುಷ್ಯನಿಗೆ ನಿರಾಶೆಯನ್ನು ತರೆದು ಬಿಡುತ್ತವೆ. ನಾವು ಒಬ್ಬ ವ್ಯಕ್ತಿಯನ್ನು ಸ್ವೀಕರಿಸುವುದಿಲ್ಲ, ಬದಲಾಗಿ ನಿರೀಕ್ಷೆಗಳು, ಅದು ಲೆಕ್ಕಾಚಾರದ ಪ್ರೀತಿ. ಅದೇ ಕ್ರಿಸ್ತನ ಪ್ರೀತಿ. ನಾವು ಓದ್ತೇವೆ, ಕಳೆದು ಹೋದ ಆ ಕುರಿಮರಿಯ ಸಾಮತಿ, ಅಲ್ಲಿ ಲೆಕ್ಕಾಚಾರ ಇಲ್ಲ. 99 ಕುರಿಗಳನ್ನು ಬಿಟ್ಟು ಆ ಕುರಿಗಾಗಿ ಒಂದು ಕುರಿಯನ್ನು ಹುಡುಕಿ ಹೋಗುತ್ತಾನೆ. ಲೆಕ್ಕಾಚಾರವಿಲ್ಲದ ಪ್ರೀತಿ, ಗಣಿತಕ್ಕೆ ಸವಾಲಾದ ಪ್ರೀತಿ. ನಾವು ಅನೇಕ ಬಾರಿ ಗಣಿತಕ್ಕೆ ಮಾರಿ ಹೋಗ್ತೇವೆ ನಮ್ಮ ಪ್ರೀತಿಯಲ್ಲಿ. ಇನ್ನೊಂದು ಉದಾಹರಣೆ ನಾವು ಬೈಬಲಲ್ಲಿ ಅಥವಾ ಶುಭ ಸಂದೇಶದಲ್ಲಿ ಕೊಡುವುದಾದರೆ, ಯೇಸು 5,000 ಜನರಿಗೆ ರೊಟ್ಟಿಯನ್ನು ನೀಡಿದ ಆ ಒಂದು ಘಟನೆ. ಶಿಷ್ಯರು ಹೇಳುತ್ತಾರೆ, ರಾತ್ರಿ ಆಯಿತು, ನಮ್ಮಲ್ಲಿ ರೊಟ್ಟಿಗಳಿಲ್ಲ, ನಿರ್ಜನ ಪ್ರದೇಶ, ಅಷ್ಟೊಂದು ದುಡ್ಡಿಲ್ಲ. ಆದರೆ ಯೇಸು 5 ರೊಟ್ಟಿಯಿಂದ 2 ಮೀನುಗಳಿಂದ ಜನರಿಗೆ ಆಹಾರವನ್ನು ನೀಡ್ತಾರೆ. ಲೆಕ್ಕಾಚಾರವನ್ನು ಮೀರಿ ಹೋಗುವಂಥದ್ದು. ಅಂತ ಅದ್ಭುತಗಳು ನಮಗೆ ಮಾಡಲಿಕ್ಕೆ ಆಗ್ತದ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಮ್ಮಲ್ಲಿ ಹಂಚುವ ಮನೋಭಾವ ಇದ್ದಲ್ಲಿ, ನಮ್ಮಲ್ಲಿ ವಿಶಾಲವಾದ ಹೃದಯ ಇದ್ದಲ್ಲಿ, ಲೆಕ್ಕಾಚಾರಗಳನ್ನು ಮೀರಿ ಮನುಷ್ಯನನ್ನು ಪ್ರೀತಿಸಲು, ಸಂಬಂಧಗಳನ್ನು ಬೆಳೆಸಲು ನಮಗೆ ಸಾಧ್ಯವಾಗ್ತದೆ. ಇದು ಕೇವಲ ಕ್ರಿಸ್ತನ ಸ್ಪರ್ಶದಿಂದ ಮಾತ್ರ ಸಾಧ್ಯ. ಮೂರನೆಯ ಪ್ರೀತಿ ಆಗಿದೆ ಋಣಾತ್ಮಕ ಪ್ರೀತಿ. ಇವತ್ತು ಶ್ರಮಿಕರ ದಿನ. ಋಣಾತ್ಮಕ ಪ್ರೀತಿ ಅಂದರೆ ನೆಗೆಟಿವ್ ಲವ್. ಅನೇಕ ಬಾರಿ ಅನೇಕ ಒಳ್ಳೆಯ ಕೆಲಸವನ್ನು ನಾವು ಮಾಡ್ತೇವೆ, ಆದರೆ ಗೊಣಗಾಡ್ತಾ ಮಾಡೋದು, ಮರ್ಮರಿಂಗ್, ಒಂದು ರೀತಿಯ ನೆಗೆಟಿವ್ ಆದ ಋಣಾತ್ಮಕ ಮನೋಭಾವದಿಂದ ಮಾಡೋದು. ಅಂಥ ಕೆಲಸಕ್ಕೆ ಆಶೀರ್ವಾದ ಇಲ್ಲ. ನಾವು ಏನಾದರೂ ಮಾಡಬೇಕಾದ್ರೆ ಸಂತೋಷದಿಂದ ಮಾಡಬೇಕು, ನಮ್ಮ ಪ್ರಯತ್ನದಿಂದ ಮಾಡಬೇಕು. ಅದಿರ್ಬೋದು ಸಣ್ಣ ಸಣ್ಣ ಕೆಲಸಗಳು, ಅಡುಗೆ ಮಾಡುವುದು, ನಮ್ಮ ಮನೆಯಲ್ಲಿ ಇರುವಂತಹ ವೃದ್ಧರನ್ನು ನೋಡಿಕೊಳ್ಳುವುದು, ನಮ್ಮ ಮಕ್ಕಳ ಪಾಲನೆ ಮಾಡುವುದು, ಅಥವಾ ನಾವು ಮಾಡುವ ಕೆಲಸದ ಸ್ಥಳಗಳಲ್ಲಿ ಅನೇಕ ಬಾರಿ ಗೊಣಗಾಡುತ್ತಾ ಈ ಮನೋಭಾವದಿಂದ ಮಾಡುವುದು ಮಾಡ್ತೇವೆ ತುಂಬ. ಆದರೆ ಅದರಲ್ಲಿ ಪ್ರೀತಿ ಇಲ್ಲ. ಅಡಿಗೆ ಮಾಡುವಾಗನೂ ಅದರಲ್ಲಿ ಗೊಣಗಾಡ್ತಾ ಅಡಿಗೆ ಮಾಡೋದು. ಹೀಗೆ ಮಾಡ್ತಾ ಹೋದರೆ ಅದರಲ್ಲಿ ಒಂದು ಋಣಾತ್ಮಕ ಶಕ್ತಿ ಹೋಗಿ ಹೋಗ್ತದೆ. ಆ ಋಣಾತ್ಮಕ ಶಕ್ತಿಯಿಂದ ಏನು ಪಾಸಿಟಿವ್, ಧನಾತ್ಮಕವಾಗಿ ಏನು ಬರುವುದಿಲ್ಲ. ಅದಾಗಿ ಅನೇಕ ಬಾರಿ ಕೆಲವು ಮನೆಗಳಲ್ಲಿ ನುಗ್ಗುವಾಗಲೇ ನಮಗೆ ಒಂದು ಋಣಾತ್ಮಕ ಶಕ್ತಿ ಅನುಭವ ಆಗ್ತದೆ. ಯಾಕೆಂದರೆ ಅಲ್ಲಿ ಯಾವಾಗಲೂ ಮಾತನಾಡುವುದು ನೆಗೆಟಿವ್. ಅದಕ್ಕಾಗಿ ಸಂತ ಪೌಲರು ಥೆಸ್ಸಲೋನಿಕರಿಗೆ ಬರೆದ ಪತ್ರ 5ನೇ ಅಧ್ಯಾಯದಲ್ಲಿ ಹೀಗೆ ಹೇಳುತ್ತಾರೆ, ನೀವು ಹರ್ಷಚಿತ್ತರಾಗಿರಿ, ರಿಜಾಯ್ಸ್ ಆಲ್ವೇಸ್, ಪ್ರಾರ್ಥಿಸಿರಿ ಎಡೆಬಿಡದೆ, ಪ್ರತಿ ಸಂದರ್ಭದಲ್ಲಿಯೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ. ಯಾವಾಗಲೂ ಎಲ್ಲರ ಫಾಲ್ಟ್ ಅನ್ನು ಹುಡುಕುವುದು ಬಹಳ ಸುಲಭ, ದೋಷಗಳನ್ನು. ಕಲ್ಕತ್ತಾದ ಮದರ್ ತೆರೇಸಾ ಅವರು ಹೇಳಿದ್ದುಂಟು, ಮನುಷ್ಯನು ಇತರರ ದೋಷಗಳನ್ನು ಹುಡುಕುತ್ತಾ ಹೋದರೆ ಅವರನ್ನು ಪ್ರೀತಿಸಲು ಆತನಲ್ಲಿ ಸಮಯ ಇಲ್ಲ ಅಂತ. ದೋಷಗಳು ಎಷ್ಟೋ ಇವೆ, ನೋ ಮ್ಯಾನ್ ಈಸ್ ಪರ್ಫೆಕ್ಟ್. ಆದರೆ ದೇವರ ಪ್ರೀತಿ
ಗೊಣಗಾಟದ ಪ್ರೀತಿ ಅಲ್ಲ. ಮನುಷ್ಯನ ಪ್ರೀತಿ ಗೊಣಗಾಟದ ಪ್ರೀತಿ. ಕೆಲವೊಮ್ಮೆ ಮಾಡ್ತೇವೆ ಬೇಕಾದಷ್ಟು, ಆದರೆ ಅದರಲ್ಲಿ ಪ್ರೀತಿ ಇಲ್ಲ, ಅದರಲ್ಲಿ ಉತ್ಸಾಹವಿಲ್ಲ. ಆದರೆ ದೇವರ ಪ್ರೀತಿ, ಗಾಡ್ ಈಸ್ ಅ ಚೇರ್ಫುಲ್ ಗಿವರ್, ಈ ಲವ್ಸ್ ಚೇರ್ಫುಲ್ ಗಿವರ್. ಯಾರು ನಗು ನಗುತ್ತಾ ಕೊಡುತ್ತಾನೆ ಅವನನ್ನು ಅವರು ಪ್ರೀತಿಸುತ್ತಾರೆ, ಮತ್ತು ದೇವರು ಕೂಡ ನಗು ನಗುತ್ತಾ ಕೊಡುತ್ತಾರೆ. ಯೋಹಾನನ ಬರೆದ ಶುಭ ಸಂದೇಶ 3ನೇ ಅಧ್ಯಾಯ 16ನೇ ವಾಕ್ಯ, ದೇವರು ಈ ಭೂಲೋಕವನ್ನು ಎಷ್ಟೊಂದು ಪ್ರೀತಿಸಿದೆಂದರೆ ತನ್ನ ಏಕಮಾತ್ರ ಪುತ್ರನನ್ನು ಧಾರೆ ಎರೆದರು. 4ನೆಯ ತರದ ಪ್ರೀತಿ ಮನುಷ್ಯನ ಪ್ರೀತಿ, ಅದು ಜನಪ್ರಿಯತೆಯ ಪ್ರೀತಿ. ಅನೇಕರು ಮಹತ್ ಕಾರ್ಯಗಳನ್ನು ಮಾಡುತ್ತಾರೆ, ಆದರೆ ಚಪ್ಪಾಳೆಗಾಗಿ, ಪುರಸ್ಕಾರಗಳಿಗಾಗಿ, ಬಿರುದುಗಳಿಗಾಗಿ, ಜನಪ್ರಿಯತೆಗಾಗಿ ದಾನ ಧರ್ಮ ಎಲ್ಲವೂ ಮಾಡ್ತೇವೆ. ಅಮೃತ ಶಿಲೆಯಲ್ಲಿ ನನ್ನ ಹೆಸರು ಕೆತ್ತಿಕೊಂಡಿದೆ, ಜನರು ನೋಡಬೇಕು, ಜನರನ್ನು ಮೆಚ್ಚಿಸಬೇಕು ಅಂತ. ಇದು ಅನೇಕರಲ್ಲಿ ನಮ್ಮಲ್ಲಿ ಇರುವ ಒಂದು ವೀಕ್ನೆಸ್ ಅಂತ ಹೇಳ್ಬೋದು. ಎಲ್ಲಿ ಜನಪ್ರಿಯತೆ ಇಲ್ಲ ಅಲ್ಲಿ ನಾನು ಕಾಲು ಕೂಡ ತುಳಿಯೋದಿಲ್ಲ, ಕಾಲು ಹಾಕೋದೇ ಇಲ್ಲ. ಅಡ್ವರ್ಟೈಸ್ಮೆಂಟ್, ಜಾಹೀರಾತಿಗಾಗಿ. ಆದರೆ ನಾವು ಎಲ್ಲವನ್ನು ಮಾಡಬೇಕು. ಇವತ್ತಿನ ವಿಷಯ ಪ್ರೀತಿಯಿಂದ ದೇವರ ಮಹಿಮೆಗಾಗಿ. ಮನುಷ್ಯನನ್ನು ಮೆಚ್ಚಿಸಲು ಏನು ಒಳ್ಳೆಯದು ಮಾಡಿದ್ರು ಕೆಟ್ಟದ್ದು ಮಾಡಿದ್ರು ಮನುಷ್ಯರು ಆಡಿಕೊಳ್ತಾರೆ. ಒನ್ ಪ್ಲೀಸಸ್ ಎವ್ರಿ ಒನ್ ಪ್ಲೀಸಸ್ ನನ್. ಯಾರು ಎಲ್ಲರನ್ನು ಮೆಚ್ಚಿಸ್ತಾನೆ ಅವನು ಯಾರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ, ಮನುಷ್ಯರನ್ನು ಮೆಚ್ಚಿಸಲು ಸಾಧ್ಯ. ಆದರೆ ಮನುಷ್ಯರನ್ನು ಮೆಚ್ಚಿಸಬೇಡಿ, ದೇವರನ್ನು ಮೆಚ್ಚಿಸಿ, ದೇವರಿಗೆ ಮೆಚ್ಚಿ ನಡೆಯಿರಿ. ಅಂಥ ಕಾರ್ಯಗಳಿಗೆ ದೇವರ ಆಶೀರ್ವಾದ ಉಂಟು. ಅದು ಸಣ್ಣ ಕಾರ್ಯ ಆಗಿರ್ಬೋದು. ಕಿರುಪುಷ್ಪ ತೆರೇಸನವರು ಸಣ್ಣ ಸಣ್ಣ ಕಾರ್ಯಗಳನ್ನು ತಮ್ಮ ಮಠದಲ್ಲಿ ಮಾಡ್ತಿದ್ರು. ಅದು ಇರ್ಬೋದು ಗುಡಿಸುವುದು, ಒರೆಸುವುದು, ಪ್ರೀತಿಯಿಂದ ದೇವರನ್ನು ಮೆಚ್ಚಿಸಲು. ಯಾರು ನೋಡಲಿಲ್ಲ ಅದನ್ನು. ಆದರೆ ಕೊನೆಗೆ ಆ ಸಣ್ಣ ಕಾರ್ಯಗಳೇ ಅವರನ್ನು ದೇವರಿಗೆ ಹತ್ತಿರ ಕೊಂಡೋಗುವ ಆ ಮಾರ್ಗವಾಯಿತು, ದೇವರಿಗೆ ಹತ್ತಿರವಾಗುವ ಮಾರ್ಗವಾಯಿತು. ಹಾಗೆ ನಮ್ಮ ಜೀವನದಲ್ಲಿ ಜನಪ್ರಿಯತೆಗೆ ಹೋಗದೆ ಸಣ್ಣ ಕಾರ್ಯಗಳನ್ನು ಪ್ರೀತಿಯಿಂದ ಮಾಡುವುದು, ಹಾಗೆಯೇ ದೇವರನ್ನು ಮೆಚ್ಚಿಸಲು ಮಾಡುವುದು, ಎಲ್ಲವೂ ದೇವರ ಮಹಿಮೆಗಾಗಿ, ಗ್ರೇಟರ್ ಗ್ಲೋರಿ ಆಫ್ ಗಾಡ್. ಹೀಗೆ ಅಂತ ಲೋಯೋಲದ ಸಂತ ಇಗ್ನೇಶ್ಯರವರು ಹೇಳ್ತಿದ್ರು, ಪ್ರತಿಯೊಬ್ಬನೂ ದೇವರ ಮಹಿಮೆಗಾಗಿ ತನ್ನ ಕಾರ್ಯಗಳನ್ನು ಮಾಡಬೇಕು, ಆತನಿಗೆ ದೇವರ ಪ್ರತಿಫಲ ಸಿಗುತ್ತದೆ. ಪ್ರಿಯರೇ, ಇದು ದೇವರ ಮತ್ತು ನಮ್ಮ ನಡುವೆ ಇರುವ ವ್ಯತ್ಯಾಸಗಳು. ನಮ್ಮ ಪ್ರೀತಿ ಅಲ್ಪ, ನಮ್ಮ ಪ್ರೀತಿ ಅಪೂರ್ಣ ಯಾವಾಗ ದೇವರ ಸ್ಪರ್ಶ ನಮ್ಮ ಜೀವನದಲ್ಲಿ ಆಗ್ತದೆ. ಪ್ರತ್ಯೇಕವಾಗಿ ದೇವರ ವಾಕ್ಯದ ಮೂಲಕ, ಪ್ರಾರ್ಥನೆಯ ಮೂಲಕ, ಸಂಸ್ಕಾರಗಳ ಮೂಲಕ, ಪಾಪ ವಿಜ್ಞಾಪನೆ ಮತ್ತು ಬಲಿಪೂಜೆಯ ಸಂಸ್ಕಾರಗಳ ಮೂಲಕ, ಪ್ರತ್ಯೇಕವಾಗಿ ನಮ್ಮ ಪ್ರಾರ್ಥನೆ ಜೀವನದ ಮೂಲಕ ನಾವು ದೇವರ ಹತ್ತಿರವಾಗುತ್ತೇವೋ ಆಗ ನಮ್ಮ ಪ್ರೀತಿ ಸಂಪೂರ್ಣವಾಗುತ್ತದೆ, ಅಪೂರ್ಣವಿದ್ದದ್ದು ಸಂಪೂರ್ಣವಾಗುತ್ತದೆ ಎಂಬುದಾಗಿ ಸಂತ ಪೌಲರು ಹೇಳುತ್ತಾರೆ. ಅಂತ ಪ್ರೀತಿಗಾಗಿ, ಪರಮ ಪ್ರೀತಿಗಾಗಿ ನಾವು ದೇವರ ಕೃಪಾವರಗಳನ್ನು ಬೇಡೋಣ. ನಮ್ಮ ಸ್ವಾರ್ಥವನ್ನು ಬಿಟ್ಟು, ನಮ್ಮ ಹಿತಾಸಕ್ತಿಯನ್ನು ಬಿಟ್ಟು, ನಮ್ಮ ಸ್ವಪ್ರೇಮವನ್ನು ಬಿಟ್ಟು ನಿಸ್ವಾರ್ಥದ ಪ್ರೇಮ ಆ ದೇವರಿಂದ ನಮಗೆ ನಮ್ಮ ಹೃದಯಕ್ಕೆ ಇಳಿದು ಬರಲಿ. ಆ ಪವಿತ್ರಾತ್ಮರು ನಮ್ಮ ಮೇಲೆ ಇಳಿದು ಬರಲಿ. ಆ ಪ್ರತ್ಯೇಕವಾಗಿ ಆ ಫಲವನ್ನು ನಮಗೆ ನೀಡಲಿ, ನಮ್ಮ ಕುಟುಂಬಕ್ಕಾಗಿ, ನಮಗಾಗಿ ವೈಯಕ್ತಿಕವಾಗಿ ನೀಡಲಿ ಎಂದು ನಾವು ವಿಶೇಷವಾಗಿ ಈ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಕರುಣಕರ
ಸಹೋದರ ಮತ್ತು ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭುವು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಿಮ್ಮ ಪ್ರಜೆಯ ಕಾಣಿಕೆಗಳನ್ನು ಒಲವಿನಿಂದ ಸ್ವೀಕರಿಸಿರಿ. ಇವರು ಭಕ್ತಿ ವಿಶ್ವಾಸದಿಂದ ನಿವೇದಿಸುವುದನ್ನು ಈ ಸ್ವರ್ಗೀಯ ಸಂಸ್ಕಾರಗಳ ಮೂಲಕ ಪಡೆಯುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭುವೇ ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದಿಗೂ ಎಲ್ಲೆಲ್ಲಿಯೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವಾಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಇಂದು ಕ್ರಿಸ್ತರಲ್ಲಿ ನಮ್ಮ ರಕ್ಷಣೆಯ ರಹಸ್ಯವನ್ನು ಒಂದು ಜ್ಯೋತಿಯಾಗಿ ಜನಾಂಗಗಳಿಗೆ ಪ್ರಕಟಿಸಿ ಪಡಿಸಿದ್ದೀರಿ. ಅವರು ತಮ್ಮ ಮೃತ್ಯ ಸ್ವಭಾವದಲ್ಲಿ ಗೋಚರಿಸಿದಾಗ ಅವರ ಅಮೃತ್ಯ ಸ್ವಭಾವದ ಮಹಿಮೆಯಿಂದ ನೀವು ನಮ್ಮನ್ನು ನೂತನಗೊಳಿಸಿದಿರಿ. ಆದುದರಿಂದ ದೇವದೂತರೊಂದಿಗೂ ಶ್ರೇಷ್ಠ ದೂತರೊಂದಿಗೂ ರಾಜಾಸನ ಹಾಗೂ ಪ್ರಭುತ್ವ ದೂತರೊಂದಿಗೂ ಸ್ವರ್ಗೀಯ ಸಕಲ ದಳ ಮತ್ತು ಶಕ್ತರೊಂದಿಗೂ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ದೇವನೇ ಪರಮ ಪಾವನಾತ್ಮನೇ, ಸೈನ್ಯಗಣಗಳೊಡೆಯನೇ, ಪರಮ ಪೂಜ್ಯನೇ, ಪರಮ ಪೂಜ್ಯನೇ, ಪರಮ ಪೂಜ್ಯನೇ, ಸ್ವರ್ಗಭೂಮಿಯ ತುಂಬಿದೆ ನಿನ್ನ ಮಹಿಮೆ ಶೋಭೆಯು, ಸ್ವರ್ಗಭೂಮಿಯ ತುಂಬಿದೆ ನಿನ್ನ ಮಹಿಮೆ ಶೋಭೆಯು. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಾಗಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ,
ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವುದು ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಇದು ವಿಶ್ವಾಸದ ರಹಸ್ಯ. ಆದ್ದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವಯುವ ರೊಟ್ಟಿಯನ್ನು ರಕ್ಷಣೆ ನೀಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ವಿಲಿಯಂ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫ್ ಅವರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಈ ವಾರ ಮುಖಾಂತರವೂ ಇವರೊಂದಿಗೂ ಈ ವಾರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ದೇವರು ನಮ್ಮ ಪ್ರೀತಿಯ ತಂದೆಯಾಗಿದ್ದಾರೆ, ನಾವು ಅವರ ಮಕ್ಕಳಾಗಿದ್ದೇವೆ. ಆ ಪ್ರೀತಿಯ ತಂದೆಯನ್ನು ದೇವರೆಂದು ಕರೆಯುವುದು ಬೇಡ, ಆದರೆ ಸ್ವರ್ಗದಲ್ಲಿರುವ ನಮ್ಮ ತಂದೆ ಎಂದು ಕರೆಯೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ಭೂಷಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ.
ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯಮತ್ಯವನ್ನು ದಯಿಂದ ದಯಪಾಲಿಸಿರಿ. ಈಗ ಯುಗಾಂತರಕ್ಕೆ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ. ನಿಮ್ಮ ಆತ್ಮದೊಡನೆ ಇರಲಿ. ಪ್ರೀತಿಯಿಂದ ಪರಸ್ಪರ ಶಾಂತಿಯನ್ನು ಕೋರೋಣ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ದೇವರ ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ನಾವೆಲ್ಲರೂ ಭಾಗ್ಯವಂತರು. ನಮ್ಮ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು.
ವಂದಿಸೋಣ. ದೇವರೇ, ನಿಮ್ಮ ಸಂಸ್ಕಾರದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ನೀವು ನಮ್ಮನ್ನು ಸ್ಪರ್ಶಿಸಿದ್ದೀರಿ. ನಮ್ಮ ಹೃದಯಗಳಲ್ಲಿರುವ ಶಕ್ತಿಯ ಪರಿಣಾಮವಾಗಿ ಇದೇ ಕೊಡುಗೆಯ ಮುಖಾಂತರ ನೀವು ನೀಡುವ ಅನಂತ ಜೀವದ ಕೊಡುಗೆಯನ್ನು ಪಡೆಯಲು ನಾವು ಅರ್ಹರಾಗುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದಯವಿಟ್ಟು ಕುಳಿತುಕೊಳ್ಳಿ. ಇಂದು ಸಕಲ ಶ್ರಮಿಕರಿಗಾಗಿ ನಾವು ಪ್ರಾರ್ಥಿಸುವ ದಿನ. ನಾಳೆ ಎಲ್ಲ ಮಕ್ಕಳಿಗಾಗಿ ವಿಶೇಷ ಪ್ರಾರ್ಥನೆಗಳು ಇಲ್ಲಿ ನಡೆಯುವವು. ಪ್ರತ್ಯೇಕವಾಗಿ ಸಂಜೆ 6 ಗಂಟೆಯ ಪೂಜೆ ಮಕ್ಕಳಿಗಾಗಿ ನಾವು ಅರ್ಪಿಸುತ್ತೇವೆ. ಇಂದಿನ ಬಲಿಪೂಜೆಯನ್ನು ಅರ್ಪಿಸಿ ಉತ್ತಮ ಬೋಧನೆಯನ್ನು ನೀಡಿದ ಪ್ರಧಾನ ಯಾಜಕರು ವಂದನೀಯ ಸ್ವಾಮಿ ವಿಜಯ್ ಡಿಕೋಸ್ತ, ಅವರೊಡನೆ ಸಹಯಾಜಕರು ವಂದನೀಯ ಸ್ವಾಮಿ ರಿಚರ್ಡ್ ಮಿನೇಜಸ್ ಹಾಗೂ ಉಪಯಾಜಕರು ವಂದನೀಯ ಸ್ವಾಮಿ ವಿಶಾಲ್ ಮಿನೇಜಸ್ ಅವರು ನಮ್ಮೊಂದಿಗಿದ್ದಾರೆ. ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಈಗ ಎಲ್ಲರೂ ಎದ್ದು ನಿಂತುಕೊಳ್ಳೋಣ ಹಾಗೂ ಆಶೀರ್ವಾದಗಳನ್ನು ಪಡೆದುಕೊಳ್ಳೋಣ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಕ್ರಿಸ್ತರ ಶಾಂತಿ ನಿಮ್ಮಲ್ಲಿರಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪವಿತ್ರ ಬಾಲ ಯೇಸುವಿಗೆ ಪ್ರಾರ್ಥನಾಂಜಲಿ. ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಯೇಸು. ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿ, ಅವರನ್ನು ತಡೆಯದಿರಿ. ದೇವರ ಸಾಮ್ರಾಜ್ಯ ಎಂದವರದೇ. ದೇವರ ಸಾಮ್ರಾಜ್ಯವನ್ನು ಶಿಶುಭಾವದಿಂದ ಅಂಗೀಕರಿಸದೇ ಇರುವವನು ಇದನ್ನು ಎಂದಿಗೂ ಸೇರಲಾರನು. ಪವಿತ್ರ ಬೈಬಲ್ನಲ್ಲಿನ ಯೇಸು ಪ್ರಭುವಿನ ವಾಕ್ಯಗಳು ಇವು. ಬಾಲ ಯೇಸು ಮಕ್ಕಳನ್ನು ಹಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗು ಅಪೇಕ್ಷೆಗಳಲ್ಲಿ, ಕಷ್ಟ ಸಂಕಷ್ಟ ರೋಗ ರುಚಿನಗಳಲ್ಲಿ ತನ್ನ ಕೃಪಾಳ ಕೊಡುಗೆಗಳನ್ನು ನೀಡಿರುವರು. ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಯೇಸು ಮಾನವನಿಗೆ ಹೇಳುತ್ತಾರೆ, ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಿನ್ನನ್ನು ಆಶೀರ್ವದಿಸುವೆನು. ಒಟ್ಟಾಗಿ ಪ್ರಾರ್ಥಿಸೋಣ. ಓ ಪವಿತ್ರ ಬಾಲ ಯೇಸುವೆ, ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ. ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿಗೆ ಬಂದಿರುವ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ತಮ್ಮ ಕರುಣಾಮಯ ಕೃಪಾವರಗಳನ್ನು ದಯಪಾಲಿಸಿರಿ. ಆಮೆನ್. ಸ್ವಲ್ಪ ಹೊತ್ತು ಮೌನವಿದ್ದು ಎಲ್ಲ ಕೋರಿಕೆಗಳನ್ನು ಬಾಲ ಯೇಸುವಿನ ಪಾದಕ್ಕೆ ಸಮರ್ಪಿಸೋಣ. ಪ್ರತ್ಯೇಕವಾಗಿ ಇಂದು ನಾವು ಶ್ರಮಿಕರಿಗಾಗಿ, ದುಡಿಯುವ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸುವಾಗ ಅವರ ಪರಿಶ್ರಮದಲ್ಲಿ ಪ್ರೀತಿ ಹಾಗೆಯೇ ಅವರು ಕೈಗೊಳ್ಳುವ ಪ್ರತಿಯೊಂದು ಯೋಜನೆಗಳು ಫಲದರಿತವಾಗಲಿ ಎಂದು ಈ ವೇಳೆಯಲ್ಲಿ ಪ್ರಾರ್ಥಿಸೋಣ. ಪ್ರತ್ಯೇಕವಾಗಿ ಪ್ರಾರ್ಥಿಸೋಣ. ಕೆಲಸವಿಲ್ಲದೆ, ಉದ್ಯೋಗವಿಲ್ಲದೆ ಕಷ್ಟಪಡುವ ಯುವ ಜನತೆಗಾಗಿ, ಉದ್ಯೋಗವಿಲ್ಲದೆ ತಮ್ಮ ಕುಟುಂಬಗಳನ್ನು ಪೋಷಿಸಲು ಕಷ್ಟಪಡುತ್ತಿರುವ ಎಲ್ಲರಿಗಾಗಿ ಪ್ರಾರ್ಥಿಸೋಣ. ಪ್ರಾರ್ಥಿಸೋಣ. ಪ್ರತ್ಯೇಕವಾಗಿ ವಿವಿಧ ರೋಗಗಳಿಂದ ನರಳುತ್ತಿರುವ, ಹಾಗೆಯೇ
ರೋಗಗಳಿಗೆ ಉತ್ತಮ ಔಷಧಿ ಲಭ್ಯವಿರದೆ ನರಳುತ್ತಿರುವ ಎಲ್ಲ ರೋಗಿಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ವೈಯಕ್ತಿಕ ಕೋರಿಕೆಗಳನ್ನು ಬಾಲಯೇಸುವಿಗೆ ಸಮರ್ಪಿಸುತ್ತಾ ಒಟ್ಟಾಗಿ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಎಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ದೇವಪುತ್ರರು ಮನುಷ್ಯರಾದರು. ನಮೋ ಮರಿಯ ಪ್ರಸಾದ ಪೂರ್ಣೆ ಕರ್ತರು ನಿಮ್ಮೊಡನೆಯಿದ್ದಾರೆ. ಸ್ತ್ರೀಯರಲ್ಲಿ ಧನ್ಯರು ಮತ್ತು ನಿಮ್ಮ ಉದರ ಫಲವಾದ ಯೇಸು ಧನ್ಯರು. ದೇವಪುತ್ರರು ಮನುಷ್ಯರಾದರು. ನಮೋ ಮರಿಯ ಪ್ರಸಾದ ಪೂರ್ಣೆ ಕರ್ತರು ನಿಮ್ಮೊಡನೆಯಿದ್ದಾರೆ. ಸ್ತ್ರೀಯರಲ್ಲಿ ಧನ್ಯರು ಮತ್ತು ನಿಮ್ಮ ಉದರ ಫಲವಾದ ಯೇಸು ಧನ್ಯರು. ದೇವಪುತ್ರರು ಮನುಷ್ಯರಾದರು. ನಮೋ ಮರಿಯ ಪ್ರಸಾದ ಪೂರ್ಣೆ ಕರ್ತರು ನಿಮ್ಮೊಡನೆಯಿದ್ದಾರೆ. ಸ್ತ್ರೀಯರಲ್ಲಿ ಧನ್ಯರು ಮತ್ತು ನಿಮ್ಮ ಉದರ ಫಲವಾದ ಯೇಸು ಧನ್ಯರು. ದೇವಪುತ್ರರು ಮನುಷ್ಯರಾದರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಒಟ್ಟಾಗಿ ಪ್ರಾರ್ಥಿಸೋಣ. ಓ ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಾವು ನಿಮ್ಮ ಪ್ರತಿಮೆಯ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ. ನೊಂದಿರುವ ನಮ್ಮ ರನ್ಮನಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ. ಪ್ರೀತಿಯಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಗಿ ನಾವು ಭಕ್ತಿಯಿಂದ ಕೋರುವ ವರವನ್ನು ದಯ ಪಾಲಿಸಿರಿ. ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ. ನಮಗೆ ಬಂದೊದಗಿರುವ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ. ತಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾ ಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು. ಆಮೆನ್. ಬಾಲ ಯೇಸು ನಮ್ಮ ಜೀವಿತದಲ್ಲಿ ಮಾಡಿದ ಪ್ರತಿಯೊಂದು ಮಹತ್ ಕಾರ್ಯಗಳನ್ನು ನೆನೆಸುತ್ತಾ ಒಟ್ಟಾಗಿ ಹೇಳೋಣ. ದಯಭಾರಿತ ಬಾಲ ಯೇಸುವೆ, ನಿಮ್ಮ ಮುಂದೆ ಮನಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾ ವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು, ನೀವೇ ನನ್ನ ಸಹಾಯಕರು, ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ. ನಿಮ್ಮ ದಯೆ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ. ನಿಮ್ಮ ಅಪಾರ ಪ್ರೀತಿ ಪರಮಾಮರಿಕೆ ಸರ್ವರಿಗೂ ಲಭಿಸಲಿ. ನಿಮ್ಮ ಬಾಲದ ಭಕ್ತಿ ಮಾನವ ಕೋಟಿಯ ಮನಗಳಲ್ಲಿ, ಸರ್ವಧರ್ಮೀಯರಲ್ಲಿ, ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ. ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾಕಾಲಕ್ಕೂ ಸ್ತುತಿಸಿ ಮಹಿಮೆಪಡಿಸಲಿ. ಆಮೆನ್. ಬಾಲ ಯೇಸುವಿನ ಆಶೀರ್ವಾದವನ್ನು ಕೋರೋಣ. ಸರ್ವಶಕ್ತ ದೇವರಾದ ಸ್ವಾಮಿ ಯೇಸು ಕ್ರಿಸ್ತರು ಸದಾ ನಿಮ್ಮೊಂದಿಗಿದ್ದು ನಿಮ್ಮನ್ನು ರಕ್ಷಿಸಲಿ. ನಿಮ್ಮ ಹೃದಯದಲ್ಲಿ ವಾಸಿಸಿ ನಿಮ್ಮನ್ನು ಆಧರಿಸಲಿ. ನಿಮ್ಮ ಮುಂದಿದ್ದು ನಿಮಗೆ ದಾರಿ ತೋರಿಸಲಿ. ನಿಮ್ಮ ಹಿಂದಿದ್ದು ನಿಮ್ಮನ್ನು ಕಾಪಾಡಲಿ. ನಿಮ್ಮ ಮೇಲಿದ್ದು ನಿಮ್ಮನ್ನು ಆಶೀರ್ವದಿಸಲಿ. ಏಕೆಂದರೆ ಯುಗ ಯುಗಾಂತರಗೂ ಪಿತಾ ಮತ್ತು ಪವಿತ್ರಾತ್ಮರೊಡನೆ ಜೀವಿಸಿ ಆಳುವ ಕರ್ತರು ಅವರೇ. ಯೇಸು ಕಂದನೆ, ನಿನಗೆ ನಮ್ಮ ವಂದನೆ. ನಮ್ಮೆಲ್ಲರನ್ನು ಹರಸು ನೀ ದಾವಿದ ಕುಲಪುತ್ರನೇ. ಬಾಲಯೇಸು ಕಂದನೆ, ನಿನಗೆ ನಮ್ಮ ವಂದನೆ. ನಮ್ಮೆಲ್ಲರನ್ನು ಹರಸು ನೀ ದಾವಿದ
ಪುತ್ರನೇ. ಯೇಸು ಕಂದನೇ ನಿನಗೆ ನಮ್ಮ ವಂದನೆ, ನಮ್ಮೆಲ್ಲರನ್ನು ಹರಸು ನೀ ದಾವೀದ ಕುಲಪುತ್ರನೇ. ನಿನ್ನನ್ನು ನಂಬಿ ಬರುವ ಎಲ್ಲ ಭಕ್ತರ ಆಶೀರ್ವದಿಸುವೆ ಒರೆಸಿ ನೋವಿನ ಕಣ್ಣೀರ. ನಿನ್ನನ್ನು ನಂಬಿ ಬರುವ ಎಲ್ಲ ಭಕ್ತರೇ ಆಶೀರ್ವದಿಸುವೆ ಒರೆಸಿ ನೋವಿನ ಕಣ್ಣೀರ. ನಿನ್ನ ಕರಗಳಲ್ಲಿ ನಮ್ಮನ್ನರ್ಪಿಸುವೆವು, ನಿನ್ನ ಕರಗಳಲ್ಲಿ ನಮ್ಮನ್ನರ್ಪಿಸುವೆವು. ನಮಗೆ ರಕ್ಷ ಕವಚವಾಗುವೆಂದು ಬೇಡುವೆವು. ನಮಗೆ ರಕ್ಷ ಕವಚವಾಗುವೆಂದು ಬೇಡುವೆವು. ಬಾಲ ಯೇಸು ಕಂದನೇ ನಿನಗೆ ನಮ್ಮ ವಂದನೆ, ನಮ್ಮೆಲ್ಲರನ್ನು ಹರಸು ನೀ ದಾವೀದ ಕುಲಪುತ್ರನೇ. ಬಾಲ ಯೇಸು ಕಂದನೇ ನಿನಗೆ ನಮ್ಮ ವಂದನೆ, ನಮ್ಮೆಲ್ಲರನ್ನು ಹರಸು